ಹೊರರಾಜ್ಯದಿಂದ ಸರಕು ಹೇರಿಕೊಂಡು ಬಂದ ಲಾರಿಯೊಂದು ಗೂಗಲ್ ಮ್ಯಾಪ್ ತೋರಿದ ದಾರಿಯನ್ನು ಅನುಸರಿಸುತ್ತಾ ತಪ್ಪುದಾರಿ ಹಿಡಿದು ಕಡಂದಲೆಯತ್ತ ಬಂದು ಚಾಲಕನ ನಿಯಂತ್ರಣ ತಪ್ಪಿ ಗುಡ್ಡದ ಬುಡಕ್ಕೆ ಗುದ್ದಿದ ಘಟನೆ ಮಂಗಳವಾರ ರಾತ್ರಿ ಸುಮಾರು 2 ಗಂಟೆಗೆ ಸಂಭವಿಸಿದೆ. ಪಾಲಟ್ಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡಂದಲೆಯ ಇಳಿಜಾರು ಪ್ರದೇಶದ ತಿರುವಿನಲ್ಲಿ ಲಾರಿ ಸಂಚರಿಸುತ್ತಿದ್ದ ವೇಳೆ ಚಾಲಕನಿಗೆ ಹೊಸ ರಸ್ತೆಯಾಗಿರುವುದರಿಂದ ಗೊಂದಲವಾಗಿ ನಿಯಂತ್ರಣ ಕಳೆದುಕೊಂಡು ಇನ್ನೊಂದು ಬದಿಯ ಗೋಡೆಗೆ ಗುದ್ದಿದೆ. ತಾನು ಮೂಡುಬಿದಿರೆಯ ಪೇಪರ್ ಮಿಲ್ ಕಡೆಗೆ ಸಾಗಬೇಕಾಗಿತ್ತು. ಆದರೆ ಗೂಗಲ್ ಮ್ಯಾಪ್ ನೋಡುತ್ತಾ ತಪ್ಪುದಾರಿಯಲ್ಲಿ ಬಂದು ಸಿಕ್ಕಿಹಾಕಿಕೊಂಡಿರುವೆ ಎಂದು ಚಾಲಕ ಮಾಹಿತಿ ನೀಡಿದ್ದಾನೆ. I got nightmares in my head, I fear that the thoughts build up until I can't hear, that my mind fills up into a creature, and it haunts me somewhere much deeper. Anxiety, filling up every space, no privacy, and silently, it could build and build until you finally see, whoa.